ಹೊನ್ನಾವರದ ಪರೇಶ್ ಮೆಸ್ತಾ ನಿಗೂಢ ಸಾವು ಪ್ರಕರಣವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು। ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಜಗದೀಶ್ ಶೆಣವ ಮಾತನಾಡಿ ಹತ್ಯೆ ಮಾಡಿದ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು। ಮೂಡಬಿದ್ರೆ ಪ್ರಿಯಾಂಕಾ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗಿಲ್ಲ, ಮುಂದಿನ 10 ದಿನದೊಳಗೆ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು। एक्सीडेंट येतो जन सैपेरी अंचंद पड़ो प्रति एक्सीडेंट एदुर्दे आ सेम जनट ऐन केंद्र बोंड दिन के मनडर मूल देशड़ाव लेकिन दिन के जन ई देशड़ अपघात हत्र सावीडापेरे यान बंदी इनी ಹೊನ್ನಾವಳು ಆ ರೀತಿಯ ಘಟನೆ ನಡೆಯುತ್ತದೆ। ನಮ್ಮ ತುಯ ತಲವಾರ್ ಪತ್ತೊಂದು ಈ ಜಿಹಾದಿಲು ತಲವಾರ್ ಪತ್ತೊಂದು ಹಿಂದೂನ ಇಲ್ಲ ಕೊಕ್ಕುನೆ ನಮ್ಮ ತುಯ ನೆಕ್ ಹಿಂದೂ ಸಮಾಜ ಉತ್ತರ ಕೊರಡು ಹಿಂದೂ ಸಮಾಜ ಹೇಳಿ ಸಮಾಜ ಅತ್ತೆ ಖಂಡಿತ ಅತ್ತೆ ಎಂಕಲು ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಲ್ತಿಂದಂಡ ಪರೇಶ್ ಮೇಸ್ತನಕ್ಕೆ ಐಕ್ಯ ಪ್ರತೀಕಾರವಾದ 10 ಜನನ ಅಂಚನೆ ಮಲ್ಪಣ ತಾಕತ್ತು ಹಿಂದೂ ಸಮಾಜ ಗುಂಪು ಬನ್ನಿ ಎಂಕು ಜಾನ್ಕೊಂಡಲ್ಲ ಬಂದಿಲ್ಲ। ಇದೇ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾದ ಮುಖಂಡಿ ಕಸ್ತೂರಿ ಪಂಚ ಮಾತನಾಡಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾದರೂ ರಾಜ್ಯ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎಂದು ಹೇಳಿದ್ರು। ಹಿಂದೂಲು ಸಮಾಧಾನ ಉಪ್ಪೇರು ಕಡಲ ದಂಚ ನೀರು ಎಂಜ ಒಂಜೇಲಕ್ಕೆ ಸಮತಟ್ಟಾದು ಪುಣ ಅವೇ ರೀತಿಯ ಕ್ರಿಶ್ಚಿಯನ್ ಮುಸ್ಲಿಂ ಬದುಕು ರಂಚಿನ ವ್ಯವಸ್ಥೆಗೆ ಹಿಂದೂ ಸಮುದಾಯ ಮನಸ್ಸು ಮಲ್ತು ಕೊರ್ಪುಂಡು ಹಿಂದೂಲು ಬದುಕು ರಂಚಿನ ವ್ಯವಸ್ಥೆ ಮಲ್ತು ಕೊರ್ಪೇರು ಐತ ನಡುಟು ದಾದಾಂಡಲು ಹೆಚ್ಚು ಕಡಿಮೆ ಮಲ್ತದ ಕಿನ್ಕರ ಪ್ರಯತ್ನ ಮಲ್ತಾರದ ದೊಡ್ಡ ಸಿರೆಕುಲು ವರವರ ಮಗುರೋಡ ಹಾಪುಂಡು ಆ ಸಿರೆಕುಲು ಮಗರ್ನಾಗ ಎಬಗ ಅಡಿಕೆ ಬೂರುವಾರಂದ ಪಂಡ್ರೆಗೆ ಆ ಒಂದು ಐತ ಬುಕ್ಕಲ ಒಂಜಿ ಪನ್ನೊಂದುಲ್ಲ ಸಿರೆ ಮಗರ್ ನೆಡ್ದು ಬೊಕ್ಕ ಸುನಾಮಿ ಬಂದು ಬರ್ಪುಂಡು ಕಡಲ್ಡ್ ಹಿಂದೂ ಜವನೇರು ಸುನಾಮಿ ಆದ ನಿಕಲಿನ ಮುಗಿಪೋಟ ತುಂಬು ಹಿಂದುಲೇನ ಮುಟ್ಟು ನಂಚಿನ ವ್ಯವಸ್ಥೆ ಮಲ್ಪಾರ ಪೋಡ್ತಿ ಹಿಂದುಲೇನ ತೋಪು ನಂಚಿನ ವ್ಯವಸ್ಥೆ ಮಲ್ಪೋಡ್ತಿ। ಈ ವೇಳೆ ಬಿಜೆಪಿ ಮುಖಂಡರಾದ ಮುನಪ್ಪ ಭಂಡಾರಿ, ಸತ್ಯಜಿತ್ ಸುರತ್ಕಲ್, ಆರ್ಎಸ್ಎಸ್ನ ಪ್ರಾಂತ ಸಹ ಸಂಚಾಲಕ ಡಾಕ್ಟರ್ ವಾಮನ ಶೆಣೈ ಮತ್ತಿತರರು ಉಪಸ್ಥಿತರಿದ್ದರು। ನಾಗೇಶ್, ವಿ4 ನ್ಯೂಸ್ 24/7 ಮಂಗಳೂರು।